ಇಲ್ಲಿ ಒಂದು ಬಾಗಿಲು ಇದೆ ಅಂತೆ, ಅದು ಯಾವ ಥರ ಇದೆ ಅಂತ ಇಲ್ಲಿ ನಾವು ಈಗ ತೋರಿಸ್ತೇವೆ. ದಯವಿಟ್ಟು ಇಲ್ಲಿ ಯಾರು ಕೂಡ ಬರಲಿಕ್ಕೆ ಪ್ರಯತ್ನ ಮಾಡಬೇಡಿ, ಯಾಕಂದರೆ ತುಂಬ ಡೇಂಜರ್ ಜಾಗ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ನೋಡಿ, ಇದು ಚಿರತೆ ದಾಳಿ ಮಾಡಿರುವಂಥದ್ದು. ಇಲ್ಲಿ ಎಲ್ಲ ಎಷ್ಟೊತ್ತಿಗೆ ಅದು ಬೆಳಿಗ್ಗೆ ಜಮಾಲಾಬಾದಿನ ಹತ್ರ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಒಂದು ಹರಿವಾಣದಲ್ಲಿ ವೀಳ್ಯದೆಲೆ ಎಲ್ಲ ಇಟ್ಟು ಜಮಾಲಾಬಾದಿನಲ್ಲಿ ಒಂದು ಕುರು ಇದೆ, ಈಗಲೇ ಕುರು ಇದೆ, ಬಾಗಿಲಿದೆ. ಅಲ್ಲಿ ಹೋಗಿ ದೇವರ ಹತ್ರ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಅಲ್ಲಿ ಇಟ್ಟರೆ ಒಂದು ಮದುಮಗಳಿಗೆ ಬೇಕಾದಂತಹ ಆಭರಣ ಸಿಕ್ತಿತ್ತಂತೆ. ಮಾರನೇ ದಿವಸ ತಂದು ಅದನ್ನು ಉಪಯೋಗಿಸಿ ಹಿಂದೆ ಇಡುವಂತಹ ಕ್ರಮ. ಅದು ಕಾಲಕ್ರಮ ಯಾರ ಒಂದು ಕೊಂಡೋಗಿ ಅದರಲ್ಲಿ ಏನೋ ಮಿಸ್ಯೂಸ್ ಮಾಡಿದ ಮೇಲೆ ಅಲ್ಲಿಗೆ ಇಂದಿನ ದಾನ ಇವತ್ತಿಗೆ ಸಾಕು ಅಂತೇಳಿ ಆ ಬಾಗಿಲನ್ನು ಹಾಕಿದ್ದಾರೆ. ಅದು ಕುರು ಈಗಲೂ ಕಾಣ್ತಾ ಇದೆ. ಚಂದ್ಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಅಲ್ಲಿಗೆ ಸಂಬಂಧಪಟ್ಟಿರುವಂಥ ಇದು. ಇಲ್ಲಿ ಒಂದು ಬಾಗಿಲು ಇದೆ ಅಂತೆ, ಅದು ಯಾವ ಥರ ಇದೆ ಅಂತ ಇಲ್ಲಿ ನಾವು ಈಗ ತೋರಿಸ್ತೇವೆ. ಅದಕ್ಕಿಂತ ಮುಂಚೆ ಇಲ್ಲಿ ಮೊನ್ನೆ ಕೋತಿರಾಜ್ ಅವರು ಜಮಲಾಬಾದ್ ಕೋಟೆ, ಗಡೈಕಲ್ಲು, ನರಸಿಂಹಗಡ ಅಂತ ಹೇಳ್ತೀವಿ, 3 ಹೆಸರಿಂದ ಕರೀತಾರೆ. ಇಲ್ಲಿ ನಾವು ಗಡೈಕಲ್ ಅಂತ ಹೇಳ್ತೀವಿ ಇಲ್ಲಿ ಲೋಕಲ್ ತುಳು ಭಾಷೆಯಲ್ಲಿ. ಇಲ್ಲಿ ಈ ಕಲ್ಲನ್ನು ಹತ್ತಿರುವಂಥ ಜಾಗ ಫಸ್ಟ್ ನೋಡ್ಕೊಂಡು ಬರೋಣ. ಇಲ್ಲಿ ಬನ್ನಿ. ನೋಡಿ, ಇದೇ ಜಾಗದಿಂದ ಮೊನ್ನೆ ಕೋತಿರಾಜ್ ಅವರು ಇಲ್ಲಿ ಹತ್ತಿರುವಂಥದ್ದು. ಮೇಲೆಯಿಂದ ವಿಡಿಯೋ ಮಾಡಿರೋದ್ರಿಂದ ಇಲ್ಲಿ ಕೆಳಗಡೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಇಲ್ಲಿಂದ ಮೇಲೆ ಹತ್ತಿರುವಂಥದ್ದು. ಮತ್ತು ಹತ್ತಿರುವಂಥ ವಿಡಿಯೋನು ನೀವು ಮೊನ್ನೆ ನೋಡಿರ್ಬೋದು. ಆದರೆ ಈ ಜಾಗಕ್ಕೆ ನಾವು ಬರಲಿಲ್ಲ, ಇವತ್ತು ಬಂದಿದ್ದೇವೆ. ಇವತ್ತು ನಾವು ಇನ್ನೊಂದು ಜಾಗ ತೋರಿಸ್ಲಿಕ್ಕಿದ್ದೇವೆ. ಇಲ್ಲಿ ದಯವಿಟ್ಟು ಇಲ್ಲಿ ಯಾರು ಕೂಡ ಬರಲಿಕ್ಕೆ ಪ್ರಯತ್ನ ಮಾಡಬೇಡಿ, ಯಾಕಂದರೆ ತುಂಬ ಡೇಂಜರ್ ಜಾಗ. ಇಲ್ಲಿ ನಾವು ಲೋಕಲ್ ಇವರ ಹತ್ತಿರ ನಾವು ಈಗ ರಿಕ್ವೆಸ್ಟ್ ಮಾಡಿಕೊಂಡು ಬಂದಿರುವಂಥದ್ದು. ಇಲ್ಲಿ ಹುಲಿ, ಚಿರತೆ ಎಲ್ಲ ಓಡಾಡುವಂಥ ಜಾಗ. ಮೊನ್ನೆ ಎಲ್ಲಿ ನಿಮಗೆ ನೋಡಿ, ಇಲ್ಲಿ ಎಲ್ಲ ನೋಡಿ, ಇದು ಚಿರತೆ ದಾಳಿ ಮಾಡಿರುವಂಥದ್ದು. ಇಲ್ಲಿ ಎಲ್ಲ ಎಷ್ಟೊತ್ತಿಗೆ ಅದು ಬೆಳಿಗ್ಗೆ 1 ಕಿಲೋಮೀಟರ್ ಅಷ್ಟೇ ಇರುವಂಥದ್ದು ಇವ್ರ ಮನೆ. ಕಾಡಿಗೆಲ್ಲ ಸೌದೆ ಇದಕ್ಕೆಲ್ಲ ಬರುವ ಕಾರಣದಿಂದ ಬರುವಾಗ ಇವರಿಗೆ ಸಿಕ್ಕಿದೆ ಅಂತ, ಹಗಲೊತ್ತೇ ಸಿಕ್ಕಿದೆ. ಇವರು ದಾಳಿ ಮಾಡಿ ಇವರಿಗೆ ಬದುಕುಳಿದದ್ದು ಪುಣ್ಯ ಅಂತ ಹೇಳ್ತಾರೆ ಅವರು. ನಾವಿಲ್ಲಿ ದೇವಸ್ಥಾನದ ಹತ್ರ ಮತ್ತೆ ಎಲ್ಲ ಪರ್ಮಿಷನ್ ತಗೊಂಡೆ ಇವರನ್ನು ವಿಚಾರಿಸ್ಕೊಂಡೆ ಇಲ್ಲಿ ಬಂದಿರುವಂಥದ್ದು. ಡಾಕ್ಯುಮೆಂಟರಿ ಥರ ಇಲ್ಲಿ ತೋರಿಸುವಂಥ ಕೆಲಸ ಮಾಡೋದ್ರಿಂದ ನಾವು ಇದನ್ನು ಒಮ್ಮೆ ತೋರಿಸ್ತಾ ಇದ್ದೇನೆ ಅಷ್ಟೇ. ದಯವಿಟ್ಟು ಯಾರು ಕೂಡ ಇಲ್ಲಿ ಬರ್ಲಿಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ಜಾಗ ಇದೆ, ಅಲ್ಲಿ ಬಾಗಿಲಿದೆ ಅಂತೆ. ಮುಂಚೆ ಅದರ ಬಗ್ಗೆ ಏನು ಗೊತ್ತಿದೆ ನಿಮಗೆ ಹೇಳಿ? ಗೊತ್ತಿಲ್ಲ, ಹೇಳ್ತಿದ್ರು ಅದನ್ನು ಬಾಗಿಲು ಬಂಗಾರದ ಸಿಕ್ತಂತೆ ಅಂತ ಹೇಳ್ತಾರೆ. ದೈವ ಇತ್ತಂತೆ. ಅದು ಈಗಿಲ್ಲ, ಬಾಗಿಲು ಹಾಕಿ ಅದು ಕಲ್ಲೆಲ್ಲ ಮುಚ್ಚಿದೆ ಈಗ. ಅದರ ಸ್ಥಳ ನೋಡ್ಬೋದು. ಓಕೆ, ಬನ್ನಿ ಅಲ್ಲಿ ಹೋಗೋಣ. ನೋಡಿ, ಇದೇ ಬಾಗಿಲು. ಇಲ್ಲೇ ಮದುವೆ ಸಮಾರಂಭಕ್ಕೆಲ್ಲ ಚಿನ್ನ ಸಿಗ್ತಾ ಇತ್ತಂತೆ. ನೋಡಿ, ಅಲ್ಲಿ ಈಗ ನಾವು ಹೋಗುವ, ಹೇಗಿದೆ ಅಂತ ನೋಡುವ.